ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎನ್ನುವುದು ಭಜನೆಯ ಮಹತ್ವವನ್ನ ಸಾರುವ ವಾಣಿ. ಭಕ್ತಿಯನ್ನು ಸ್ಫುರಿಸಿ ಭಜಕರಿಗೆ ಭಗವಂತನನ್ನ ಒಲಿಸಲು ಅನುಕೂಲಕರವಾದ ವಾತಾವರಣವನ್ನ ಕಲ್ಪಿಸಿಕೊಡುವುದು ಭಜನಾ ಮಂದಿರಗಳು. ಹಲವು ದಶಕಗಳಿಂದ ಊರ ಭಜಕರ ಶ್ರದ್ಧಾ ಕೇಂದ್ರಗಳಾಗಿದ್ದ ಹಲವು ಭಜನಾ ಮಂದಿರಗಳು ಜೀರ್ಣೋದ್ಧಾರದ ಹಾದಿಯಲ್ಲಿವೆ. ಇನ್ನು ಕೆಲವು ಜೀರ್ಣೋದ್ಧಾರಗೊಂಡು ಲೋಕಾರ್ಪಣೆಗೊಳ್ಳುತ್ತಿವೆ. ಅಂತಹ ಮಂದಿರಗಳ ಪೈಕಿ ಪುತ್ತೂರು ತಾಲೂಕು ಪಡುವನ್ನೂರು ಗ್ರಾಮದ ಸುಳ್ಯಪದುವಿನ ಶ್ರೀ ಅಯ್ಯಪ್ಪ ಭಜನಾ ಮಂದಿರವು ಜೀರ್ಣೋದ್ಧಾರಗೊಂಡು ಸುಂದರವಾಗಿ ಪುನರ್ ನಿರ್ಮಾಣಗೊಂಡಿದೆ. ಡಿಸೆಂಬರ್ 27ರಿಂದ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಸಂಭ್ರಮ ಸಡಗರದಿಂದ ನಡೆಯಲಿದೆ. ಕರ್ನಾಟಕ ಕೇರಳ ಗಡಿ ಪ್ರದೇಶದ ಸುಳ್ಯಪದವಿನಲ್ಲಿರುವ ಶ್ರೀ ಅಯ್ಯಪ್ಪ ಭಜನಾ ಮಂದಿರವು ಇತಿಹಾಸ ಪ್ರಸಿದ್ಧ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಪಡುಮಲಿಯ ಸನಿಹದಲ್ಲೇ ಇದೆ. 1977ರಲ್ಲಿ ಇಂದಾಜೆ ಮನೆತನದ ಐ ಪ್ರಭಾಕರ್ ನಾಯಕ್ ನೇತೃತ್ವದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಸುಳ್ಯ ಪದವಿಗೆ ಆಗಮಿಸಿ ಶ್ರೀ ಅಯ್ಯಪ್ಪ ಭಕ್ತ ಸಮಿತಿಯನ್ನ ಉದ್ಘಾಟಿಸಿದರು. ಕರ್ನಾಟಕ ಬಾಲಭಾಸ್ಕರ ಅವರು ಅಧ್ಯಕ್ಷರಾಗಿ ಕ್ಷೇತ್ರದ ಹಲವು ಭಕ್ತಾದಿಗಳು ಸದಸ್ಯರಾಗಿ ಸಮಿತಿಯು ಕಾರ್ಯಪ್ರವೃತ್ತವಾಯಿತು. 1981ರಲ್ಲಿ ಮಂದಿರದ ಗುರುಸ್ವಾಮಿಯವರಾದ ಎನ್ ಚಿನ್ನಪ್ಪ ಫಾರೆಸ್ಟರ್ ಹಾಗೂ ಕೀರ್ತಿಶೇಷ ಎಸ್ ದಯಾನಂದ ನಾಯಕ್ ಇಂದಾಜಿಯವರ ಸಹಭಾಗಿತ್ವದಲ್ಲಿ ಶ್ರೀ ಅಯ್ಯಪ್ಪ ಭಕ್ತ ಸಮಿತಿಯನ್ನ ಪುನರುಜ್ಜೀವನಗೊಳಿಸಲಾಯಿತು. ಮುಂದಕ್ಕೆ 1985ರಲ್ಲಿ ಕೀರ್ತಿಶೇಷ ಎಸ್ ದಯಾನಂದ ನಾಯಕ್ ಇಂದಾಜಿಯವರ ನೇತೃತ್ವದಲ್ಲಿ ಅಯ್ಯಪ್ಪ ಭಜನಾ ಮಂದಿರವನ್ನ ನಿರ್ಮಿಸಲಾಯಿತು. 2010ರಲ್ಲಿ ಕೀರ್ತಿಶೇಷ ಎಸ್ ನಿತ್ಯಾನಂದ ನಾಯಕ್ ಇಂದಾಜಿಯವರ ನೇತೃತ್ವದಲ್ಲಿ ಮಂದಿರದ ಬೆಳ್ಳಿ ಹಬ್ಬ ಆಚರಣೆಯು ಸಂಭ್ರಮದಿಂದ ನೆರವೇರಿತು. ಪ್ರಸ್ತುತ ಭಜನಾ ಮಂದಿರದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳಾದ ಶ್ರೀರಾಮನವಮಿ, ಗಣೇಶೋತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಹುಣ್ಣಿಮೆ ಭಜನೆ, ವರಮಹಾಲಕ್ಷ್ಮಿ ವ್ರತ, ಮಕರ ಸಂಕ್ರಾಂತಿ ಭಜನೆ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಸುಳ್ಯಪದವು ಅಯ್ಯಪ್ಪ ಭಜನಾ ಮಂದಿರ ಇದು 1977ನೇ ಇಸ್ವಿಯಲ್ಲಿ ಗೌರವಾನ್ವಿತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸುಳ್ಯ ಪದವಿಗೆ ಬಂದು ಇಲ್ಲಿ ಅಯ್ಯಪ್ಪನ ಭಜನಾ ಮಂದಿರದ ಬಗ್ಗೆ, ಸ್ಥಳದಾನದ ಬಗ್ಗೆ ಹಲವು ವಿಚಾರಗಳನ್ನು ಅವರು ಮಾತಾಡಿ ಈ ಊರಿಗೆ ಸುಳ್ಯ ಪದವು ಎಂಬುದು ಇದ್ದುದನ್ನು ಸುಳ್ಯ ಪದವು ಎಂದು ಅವರು ಪರಿವರ್ತಿಸಿದ್ದಾರೆ. ಹಾಗೆ ಸಮಿತಿಯಲ್ಲಿ ಪ್ರಭಾಕರ್ ನಾಯಕ್ ಮತ್ತು ಭಾಸ್ಕರ ಗೌಡ ಮತ್ತು ಪಿಲ್ಪುಡೆ ನಾರಾಯಣ ಮಣ್ಯಾಣಿ ಮತ್ತು ಶ್ಯಾಮ್ ಹೀಗೆ ಹಲವು ಸದಸ್ಯರು ಸೇರಿ ಸಮಿತಿ ಇತ್ತು. ಆಮೇಲೆ ಅವರು ಮರ ಎಲ್ಲ ಇಲ್ಲಿ ತಯಾರು ಮಾಡಿ ಇಟ್ಟಿದ್ದರು. ಅದು ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಅದು ಸಂಪೂರ್ಣವಾಗಿ ಸ್ಥಗಿತಗೊಂಡು ಅದು ಹಾಗೆ ಬಾಕಿಯಾಯಿತು. ನಂತರ 1985ನೇ ಇಸ್ವಿಯಲ್ಲಿ ಊರ 10 ಸಂಸ್ಥರ ಸಹಕಾರದಿಂದ ಭಜನಾ ಮಂದಿರದ ಕಾರ್ಯಕ್ರಮ ಇಲ್ಲಿ ಆರಂಭ ಆಯಿತು. ಅದರ ಮಧ್ಯೆ ಕೆಳಗಿನ ಶಾಲೆಯಲ್ಲಿ ನಾವು ಭಜನೆ ಸಹ ಮಾಡ್ತಾಯಿದ್ದು ಮತ್ತು ಅಷ್ಟಮಿ ಚೌತಿ ಇದನ್ನು ಸಹ ನಾವು ಆಚರಣೆ ಮಾಡ್ತಾಯಿದ್ದು ತಾಳಮದ್ದಲಿಂತ ಕಾರ್ಯಕ್ರಮಗಳನ್ನು ಹಾಕಿಕೊಂಡು. ಹಾಗೆ 1985ಕ್ಕೆ ಇಲ್ಲಿ ಭಜನಾ ಮಂದಿರ ಪ್ರಾರಂಭ ಆಗಿ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಭಜನೆ ನಡೀತಾ ಬರ್ತಾ ಉಂಟು. ಹಾಗೆ ಈ ಕಾಲ ಸಂದರ್ಭದಲ್ಲಿ ಶ್ರೀರಾಮನವಮಿ ದಿವಸ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶ ಚತುರ್ಥಿ, ವರಲಕ್ಷ್ಮಿ ಪೂಜೆ ಹೀಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಹಾಗೆಯೇ ಇತ್ತೀಚೆಗೆ ಪ್ರಶ್ನೆ ಚಿಂತನೆಯಲ್ಲಿ ಏನೋ ಒಂದು ಕಾರಣದಿಂದಾಗಿ ನಾವು ಪ್ರಶ್ನೆ ಚಿಂತನೆ ಮಾಡುವಾಗ ಇಲ್ಲಿ ಭಜನಾ ಮಂದಿರ ಜೀರ್ಣೋದ್ಧಾರ ಅಂತ ಕೇಳಿ ಬಂತು. ಹಾಗೆ ನಾವು ಊರ 10 ಸಂಸ್ಥರು ಗಣ್ಯರಲ್ಲಿ ಸೇರಿಕೊಂಡು ಈಗ ಭಜನಾ ಮಂದಿರವನ್ನು ನೂತನವಾಗಿ ಜೀರ್ಣೋದ್ಧಾರ ಮಾಡಿಕೊಂಡು ನಾವು ಈಗ ಭಜನಾ ಮಂದಿರದ ಕಾರ್ಯ ಇಲ್ಲಿಗೆ ಬಂದು ನಿಂತಿದೆ. ಮಂದಿರದ ಕಾರ್ಯಚಟುವಟಿಕೆಯು ಸುಗಮವಾಗಿ ನಡೆಸುವ ಉದ್ದೇಶದಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಆರಾಧನಾ ಪ್ರತಿಷ್ಠಾನ ಟ್ರಸ್ಟ್ ಅನ್ನು ರಚಿಸಲಾಗಿದ್ದು, ಕೀರ್ತಿಶೇಷರಾದ ಶಾರದಾಬಾಯಿ ಮತ್ತು ಇಂದಾಜಿ ನರಸಿಂಹ ನಾಯಕ್ ಮತ್ತು ಮಕ್ಕಳ ನೆನಪಿಗಾಗಿ ಎಸ್ ಲಕ್ಷ್ಮೀ ನರಸಿಂಹ ನಾಯಕ್ ಇಂದಾಜಿಯವರು ತಮ್ಮ ಮಾತೃಶ್ರೀ ಜಯಲಕ್ಷ್ಮಿ ಡಿ ನಾಯಕ್ ಇಂದಾಜಿಯವರ ಸಮ್ಮುಖದಲ್ಲಿ ಮಂದಿರದ ಅಡಿಸ್ಥಳವನ್ನ ಸೇರಿಸಿ 15 ಸೆನ್ಸ್ ನಿವೇಶನವನ್ನ ದಾನ ರೂಪದಲ್ಲಿ ಟ್ರಸ್ಟ್ಗೆ ಹಸ್ತಾಂತರಿಸಿದ್ದಾರೆ. ಮಂದಿರದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನ್ಯೂನ್ಯತೆಯಾಗಿರುವುದನ್ನ ಗಮನಿಸಿ ನಡೆಸಿದ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಅಯ್ಯಪ್ಪ ಸ್ವಾಮಿಯು ನೂತನ ಮಂದಿರವನ್ನ ಅಪೇಕ್ಷಿಸಿರುವುದು ಕಂಡುಬಂತು. ಅದರಂತೆ ಮಂದಿರದ ಪುನರ್ ನಿರ್ಮಾಣದ ಕಾರ್ಯವೂ ನಡೆದಿದೆ. ಭಕ್ತಿಯಿಂದ ಬೇಡಿದ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಪುಣ್ಯ ತಾಣವಾಗಿ ಈ ಹಿಂದಿನಿಂದಲೂ ಮಂದಿರ ಬೆಳಕಿಕೊಂಡು ಬಂದಿದೆ. ಈ ಅಯ್ಯಪ್ಪನಿಗೆ ಇಲ್ಲಿ ನೆಲೆಸಿದಂಥ ಅಯ್ಯಪ್ಪನಿಗೆ ಬಹಳಷ್ಟು ಶಕ್ತಿಯೂ ಇದೆ. ಇಲ್ಲಿ ಶಬರಿಮಲೆ
ಮಂಡಲ ವೃತವನ್ನು ಮಾಡಿ 48 ದಿವಸಗಳ ಕಾಲ ಮುದ್ರಾಧಾರಣೆಯನ್ನು ಮಾಡಿ ಶಬರಿಮಲೆ ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಹೋಗಿ ಬಂದವರಿಗೆ ಹಲವು ರೀತಿಯ ಪ್ರಯೋಜನಗಳು, ಅವರ ಜೀವನ ಚರಿತ್ರೆಯಲ್ಲಿ ಕಾಣದಂತಹ ಕೆಲವು ಬದಲಾವಣೆಗಳು ನಾವು ಇಲ್ಲಿ ಕಂಡಿದ್ದೇವೆ. ಅದಲ್ಲದೆ ಇಲ್ಲಿ ನಿರಂತರವಾಗಿ ಬಹಳ ವರ್ಷಗಳಿಂದ ಈ ಅಯ್ಯಪ್ಪನ ಸೇವೆ ಮಾಡ್ತಾ ಇದ್ದವರು ಒಳ್ಳೆಯ ಒಂದು ಗೌರವದ ಒಳ್ಳೆಯ ರೀತಿಯ ಒಂದು ಜೀವನವನ್ನು ನಡೆಸಲಿಕ್ಕೆ ಈ ಅಯ್ಯಪ್ಪ ಅನುಗ್ರಹ ಮಾಡಿದ್ದಾನೆ. ಸ್ಫುಟವಾಗಿ ಹೇಳಬೇಕು ಅಂತಾದರೆ ನಮ್ಮ ಕಣ್ಣೆದುರಿಗೆ ಕಂಡಂಥ ಕೆಲವು ವಿಚಾರಗಳನ್ನು ನಾನು ಹೇಳಬಲ್ಲೆ. ಒಂದು ಮಹಿಳೆ ತನ್ನ ಮನೆ ನಿರ್ಮಾಣಕ್ಕೆ ಬಹಳಷ್ಟು ಅಡ್ಡಿ ಆತಂಕಗಳು ಆಗ್ತಾ ಇರುವಾಗ, ಮನೆ ನಿರ್ಮಾಣವೇ ಆಗುವುದಿಲ್ಲ ಅಂತ ಅಂದಾಗ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ಅಯ್ಯಪ್ಪನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಅಯ್ಯಪ್ಪ ಭಜನಾ ಮಂದಿರ ನಿರ್ಮಾಣ ಆಗುವಾಗ ನನ್ನ ಮನೆಯೂ ಕೂಡ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ತೊಟ್ಟಂಥ ಮಹಿಳೆ ಇವತ್ತಿಗೆ ಆ ಮಹಿಳೆ ಮನೆಯ ಕಾಮಗಾರಿಗಳನ್ನು ಮನೆಯ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿಕೊಂಡು ಬಹಳ ಸಂತಸದಿಂದ ನಮಗೆ ದೇಣಿಗೆಯನ್ನು ಕೊಡ್ತಾರೆ ನಾವು ಅಲ್ಲಿಗೆ ಹೋದಾಗ. ಹಾಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅದೆಷ್ಟೋ ಪರೀಕ್ಷೆಗಳನ್ನು ಬರೆದು ಯಾವುದೇ ಉತ್ತೀರ್ಣ ತೇರ್ಗಡೆ ಅಥವಾ ಮುಂಬಡ್ತಿ ಹೊಂದುವಂಥ ಪ್ರಯತ್ನದಲ್ಲೇ ಮುಂಬಡ್ತಿ ಹೊಂದದೇ ಇದ್ದಾಗ ಯಾವುದೋ ಒಂದು ಬೇರೆ ರಾಜ್ಯದಿಂದ ಬಂದ ಆಂಧ್ರದಿಂದ ಬಂದ ಒಂದು ಬ್ಯಾಂಕಿನ ಉದ್ಯೋಗಿ ನಮ್ಮ ಈ ಶಬರಿಮಲೆ ಈ ನಮ್ಮ ಭಜನಾ ಮಂದಿರದಿಂದ ಶಬರಿಮಲೆ ಯಾತ್ರೆ ಕೈಗೊಳ್ತಾರೆ. 48 ದಿವಸಗಳ ಮುದ್ರಾಧಾರಣೆಯನ್ನು ಮಾಡಿ ನಮ್ಮ ಇಲ್ಲಿಯ ಗುರುಸ್ವಾಮಿಯವರಲ್ಲಿ ಮಾಲಾಧಾರಣೆಯನ್ನು ಮಾಡಿ ಇಲ್ಲಿಂದ ಕಟ್ಟು ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿ ಬರುವಾಗ ಅವರ ಮೊಬೈಲಿಗೆ ಅವರು ಮುಂಬಡ್ತಿ ಹೊಂದಿದಂಥ ಪತ್ರ ಅವರ ಮೊಬೈಲಿಗೆ ಬರ್ತದೆ. ಇನ್ನು ನಮಗೆ ಈ ಭಜನಾ ಮಂದಿರದ ನಿರ್ಮಾಣದ ಜೊತೆಯಲ್ಲಿ ನಾವೊಂದು ಸಭಾಭವನದ ನಿರ್ಮಾಣಕ್ಕೆ ಕೂಡ ನಾವು ಹೊರಟಿದ್ದೇವೆ. ಯಾಕಂದರೆ ಭಜನಾ ಮಂದಿರದಲ್ಲಿ ಅಯ್ಯಪ್ಪನ ಸೇವೆಯನ್ನು ಹೊರತುಪಡಿಸಿ ಬಾಕಿ ಎಲ್ಲ ಸೇವೆಗಳು ಕೂಡ ಅಯ್ಯಪ್ಪನ ಹೊರಗಿನ, ಅಂದರೆ ಬೇರೆ ಒಂದು ಅಯ್ಯಪ್ಪನ ಭಜನಾ ಮಂದಿರದ ಒಳಗೆ ಅಲ್ಲದೆ ಹೊರಗಡೆ ಮಾಡಬೇಕು ಅಂತ ಹೇಳುವಂಥದ್ದು ಜ್ಯೋತಿಷಾಸ್ತ್ರದ ಮೂಲಕ ನಮಗೆ ತಿಳಿದು ಬಂದಿದೆ. ಅಯ್ಯಪ್ಪನ ಹೊರತು ಈಗ ಗಣೇಶ ಚೌತಿಯನ್ನು ಮಾಡಬೇಕಿದ್ರೆ ನಾವು ಬೇರೆ ಜಾಗೆಯಲ್ಲಿ ಮಾಡಬೇಕಾಗಿದೆ. ಅದೆಲ್ಲ ಮತ್ತು ಈ ಅಯ್ಯಪ್ಪ ಸ್ವಾಮಿಗಳು ಮುದ್ರಾಧಾರಿಗಳು ಪ್ರತಿ ವರ್ಷ 2 ತಂಡವಾಗಿ ಇಲ್ಲಿಂದ ಶಬರಿಮಲೆ ಯಾತ್ರೆಗೆ ಹೋಗಿ ಬರ್ತಾರೆ. ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಬೇರೆ ಬೇರೆ ಈಗ ಶ್ರೀ ಸತ್ಯನಾರಾಯಣ ಪೂಜೆ ಇದನ್ನೆಲ್ಲ ಮಾಡಬೇಕು ಅಂತಾದರೆ ನಮಗೆ ಬೇರೆ ಜಾಗೆಯ ಸ್ಥಳಾವಕಾಶ ಬೇಕಾಗಿದೆ. ಆ ಸ್ಥಳದಕ್ಕೆ ಬೇಕಾಗಿ ನಾವೊಂದು ಸಭಾಭವನವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ಊರಿನ ಜನಗಳು ಬಹಳಷ್ಟು ನಮಗೆ ಒಂದು ಸಹಾಯಹಸ್ತವನ್ನು ನೀಡಿ ನಾವು ಸುಸಜ್ಜಿತವಾದಂಥ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಿದ ಹಾಗೆ ಸಭಾಭವನವನ್ನು ಕೂಡ ನಾವು ನಿರ್ಮಾಣ ಮಾಡಬೇಕಾಗಿದೆ. ಈ ಸಭಾಭವನಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಹಾಗೆ ತನು ಮನ ಧನ ಸಹಾಯದಿಂದ ಈ ಸಭಾಭವನವನ್ನು ಕೂಡ ಉತ್ತಮ ರೀತಿಯಲ್ಲಿ ನಿರ್ಮಾಣಗೊಳ್ಳುವಂತೆ ಎಲ್ಲರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇವೆ. ಸ್ವಾಮಿ ಅಯ್ಯಪ್ಪನ ಇಚ್ಛೆಯಂತೆ ಮಂದಿರದ ಜೀರ್ಣೋದ್ಧಾರಕ್ಕೆ ಭಕ್ತಾದಿಗಳು ಮನಸ್ಸು ಮಾಡಿದ್ದು ಜೀರ್ಣೋದ್ಧಾರ ಸಮಿತಿಯನ್ನ ರಚಿಸಿಕೊಂಡು ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳನ್ನ ನೆರವೇರಿಸಲಾಗುತ್ತಿದೆ. ಸರಿಸುಮಾರು 70 ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಭವ್ಯ ಸುಂದರವಾದ ಮಂದಿರ ನಿರ್ಮಾಣಗೊಳ್ಳುತ್ತಿದೆ. ಇನ್ನೇನು ಅಂತಿಮ ಹಂತದ ಕೆಲಸಗಳು ನಡೆಯುತ್ತಿದ್ದು ಡಿಸೆಂಬರ್ 27ರಿಂದ 31ರವರೆಗೆ ಹಲವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅಭೂತಪೂರ್ವವಾಗಿ ನಡೆಯಲಿದೆ. ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯು ಡಿಸೆಂಬರ್ 6ರಂದು ಬಿಡುಗಡೆಗೊಂಡಿದೆ. ನಾಡ್ದು 29ನೇ ತಾರೀಕಿನಂದು ಡಿಸೆಂಬರ್ 29ನೇ ತಾರೀಕಿನಂದು ಅದು ಪುನಃ ಪ್ರತಿಷ್ಠಾ ಮಹೋತ್ಸವ ನಡೀಲಿಕ್ಕಿದೆ. ಈ ಊರಿಗೆ ಊರೇ ಒಂದು ಸಂಭ್ರಮದ ವಾತಾವರಣ ನಡೆಯುವಂಥ ಒಂದು ಒಳ್ಳೆಯ ಸಂತಸದ ಗಳಿಗೆ ಊರಿನ ಭಗವದ್ಭಕ್ತರೆಲ್ಲರೂ ಸೇರಿ ಇದನ್ನು ವಿಜೃಂಭಣೆಯಿಂದ ಇದನ್ನು ಆಚರಿಸಿ ಸಂಪನ್ನಗೊಳಿಸಬೇಕು ಅಂತ ನಮ್ಮ ವಿನಂತಿ. ಈ ಮಂದಿರಕ್ಕೆ ದೂರದ ಹಲವಾರು ಪರವೂರಿನ ಊರಿನ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರದಿಂದ ಈ ಮಂದಿರ ಈಗ ರೂಪುಗೊಳ್ಳುತ್ತಾ ಇದೆ. ಇದನ್ನು ನಂಬಿ ಇಲ್ಲಿಂದ ತುಂಬ ಜನ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವಂಥ ಭಕ್ತರು ತಮ್ಮ ಅಭೀಷ್ಟಗಳನ್ನು ಈಡೇರಿಸಿಕೊಂಡಂತಹ ತುಂಬ ಅನುಭವಗಳು ಇಲ್ಲಿ ಹಂಚಿಕೊಂಡಿದೆ. ಆ ಸಂದರ್ಭ ಇನ್ನಷ್ಟು ಜನರಿಗೆ ಈ ಒಳ್ಳೆಯ ಒಂದು ಅವರ ಅಭೀಷ್ಟಗಳು ಈಡೇರಲಿ, ಈ ಶ್ರೀ ಅಯ್ಯಪ್ಪನ ಕೃಪೆ
ಎಲ್ಲರ ಮೇಲೆ ಇರಲಿ ಅಂತ ನಾವು ಆಶಿಸ್ತಾ, ಈ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾವು ಕೃತಜ್ಞರು. ಅದೇ ರೀತಿ ಮುಂದೆಯೂ ನಮಗೆ ಒಂದು ಸಭಾಮಂದಿರ ಆಗಲಿಕ್ಕಿದೆ, ಅದರ ಫೌಂಡೇಶನ್ ಆಗಿದೆ ಈಗಾಗಲೇ, ಇನ್ನಷ್ಟು ಅದರ ಕೆಲಸಗಳು ಬಾಕಿ ಇವೆ. ಅದಕ್ಕೂ ಕೂಡ ಎಲ್ಲರ ಸಹಕಾರ ನಮಗೆ ಬೇಕು. ಈ ಜೀರ್ಣೋದ್ಧಾರದ ಕೆಲಸದಲ್ಲಿ ಭಾಗಿಯಾದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ, ಮುಂದಿನ ಕೆಲಸಗಳು ಬಾಕಿ ಇದ್ದು ಅದನ್ನು ಪೂರ್ತಿಗೊಳಿಸುವರೆ ಎಲ್ಲರ ಸಹಕಾರವನ್ನು ಅಪೇಕ್ಷಿಸ್ತಾ ಸ್ವಾಮಿಯೇ ಶರಣಮಯ್ಯ. ಭಜನಾ ಮಂದಿರದ ಜೊತೆಗೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಸಭಾಭವನದ ನಿರ್ಮಾಣದ ಯೋಜನೆಯೂ ಇದ್ದು, ಆ ನಿಟ್ಟಿನಲ್ಲಿ ಕೂಡ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಮಂದಿರದ ಪುನರ್ ಪ್ರತಿಷ್ಠಾ ಮಹೋತ್ಸವ ಸಂಪನ್ನಗೊಂಡ ಬಳಿಕ ಸಭಾಭವನ ನಿರ್ಮಾಣ ಪ್ರಕ್ರಿಯೆಯು ವೇಗವನ್ನ ಪಡೆದುಕೊಳ್ಳಲಿದೆ. ಒಟ್ಟು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ನಿಟ್ಟಿನಲ್ಲಿ ಸಮಿತಿಗಳು ಕಾರ್ಯಪ್ರವೃತ್ತವಾಗಿದ್ದು, ಅಯ್ಯಪ್ಪ ಸ್ವಾಮಿಯ ಉಪ್ಪು ಚಿತ್ರದ ಬೆಳ್ಳಿಯ 1 ಗ್ರಾಂನ ಬಾಪ್ತು ₹100 ಅಥವಾ 5 ಗ್ರಾಂನ ಬಾಪ್ತು ₹500ರಂತೆ ನೀಡಿ ಸೇವೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ಭಕ್ತಾದಿಗಳಿಗೆ ನೀಡಲಾಗಿದೆ. ಸುಳ್ಯ ಪದವಿಯಲ್ಲಿ ಒಂದು ಕಾರ್ಣಿಕ ಅಂತ ಸ್ಥಳವಾದಂಥ ಈ ಸ್ಥಳದಲ್ಲಿ ಅಯ್ಯಪ್ಪ ಭಜನಾ ಮಂದಿರವು ಎಷ್ಟೋ ವರ್ಷಗಳಿಂದ ಇಲ್ಲಿ ನಂಬಿಕೊಂಡು ಬಂದಿರುವಂಥ ಜನರಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ಅವರಿಗೆ ಆರೋಗ್ಯವನ್ನು ಕೊಡುವಂಥ ಒಂದು ನೆಲೆಯಾಗಿದೆ. ಈ ಭಜನಾ ಮಂದಿರವು ಬೇರೆ ಬೇರೆ ರೀತಿಯಲ್ಲಿ ದಾನಿಗಳಾಗಲಿ ಅಥವಾ ಬೇರೆ ಬೇರೆ ಸ್ಥಳ ಕೊಟ್ಟಂಥ ದಾನಿಗಳಾಗಲಿ ಬೇರೆ ಬೇರೆ ರೀತಿಯಿಂದ ಒಂದು ಭವ್ಯವಾದ ಭಜನಾ ಮಂದಿರವು ಈಗ ಎದ್ದು ನಿಂತಿದೆ. ಅದರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಇದೇ ತಿಂಗಳು ಅಂದರೆ ಡಿಸೆಂಬರ್ 27ರಿಂದ 31 ತಾರೀಕಿನವರೆಗೆ ಅದು ಒಳ್ಳೆ ವಿಜೃಂಭಣೆಯಿಂದ ನಡೆಯಲಿದೆ. ಎಲ್ಲರ ಭಕ್ತರ ಒಂದು ಸಹಕಾರದಿಂದ, ಭಕ್ತರ ಒಂದು ಇಲ್ಲಿಯ ಶ್ರಮದಾನ ಮೂಲಕ ಬೇರೆ ಬೇರೆ ರೀತಿಯ ಸಹಕಾರದಿಂದ ಅದು ವಿಜೃಂಭಣೆಯಿಂದ ನಡೆಯಲಿದೆ. ಇದೇ 27 ತಾರೀಕಿನ ಅವತ್ತು ಒಂದು ಹೊರೆಕಾಣಿಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ಸುತ್ತಮುತ್ತ 400 ಮನೆಗಳು ಇದೆ. ಅದಲ್ಲದೆ ಬೇರೆ ಬೇರೆ ಊರುಗಳಿಂದ ಒಂದು ಭವ್ಯ ಹೊರೆಕಾಣಿಕೆ ಅಂದರೆ ಪ್ರತಿ ಮನೆಯಿಂದ ಒಂದು ಹೊಸ್ತಾದರೂ ಕೊಡುವಂಥ ಇಚ್ಛೆಯಿಂದ ಇಲ್ಲಿಯ ಜನರು ಹೊರೆಕಾಣಿಕೆಯನ್ನು ಮೆರವಣಿಗೆ ಮೂಲಕ, ಅದೇ ರೀತಿ ಅಯ್ಯಪ್ಪನ ಉಬ್ಬು ಚಿತ್ರ ಮೂಲಕ ಅದನ್ನು ಮೆರವಣಿಗೆ ಮೂಲಕ ಅವತ್ತು ಸಂಜೆ 4 ಗಂಟೆಗೆ ಬರಲಿದೆ. ನಂತರ ಉಗ್ರಾಣ ಮುಹೂರ್ತ ನಡೆದು ಅವತ್ತಿನ ಒಂದು ಕಾರ್ಯಕ್ರಮ ನಡೆಯಲಿದೆ. ನಂತರ 28 ತಾರೀಕು, 29, 30, 31 ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಸಭಾ ನಡವಳಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು 5 ದಿವಸದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಮಿತಿಯವರು ಇವಾಗಲೇ ರಾತ್ರಿ ಹಗಲು ಎನ್ನದೇ ಅದಕ್ಕೆ ಶ್ರಮಿಸಿದ್ದಾರೆ. ಅದಲ್ಲದೆ ಇವತ್ತಿನ ದಿನ ನಾವು ಆಮಂತ್ರಣ ಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡಿದೆವು. ಆಮಂತ್ರಣ ಪತ್ರಿಕೆಯನ್ನು ಈಗ ನಾಳೆಯಿಂದ ಪ್ರತಿ ಮನೆಗೆ ಹಂಚುವಂಥ ವ್ಯವಸ್ಥೆಗಳು ಆಗ್ತಾ ಇದೆ. ಅಲ್ಲದೆ ಬೇರೆ ಬೇರೆ ಇದಕ್ಕೆ ಸ್ವಾಮಿಗಳು ಆಗಲಿ ಅಥವಾ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿ ಆಗಲಿ, ಅಯ್ಯಪ್ಪ ಭಜನಾ ಟ್ರಸ್ಟ್ನ ಆ ಒಂದು ಸದಸ್ಯರಾಗಲಿ ಎಲ್ಲ ರೀತಿಯಲ್ಲಿ, ಅದಲ್ಲದೆ ಇಲ್ಲಿ ವಿಶೇಷವಾಗಿ ಯುವಶಕ್ತಿಗಳು ಅಂದರೆ 4-5 ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಒಂದು ಮಾಡುವಂಥ ಕೆಲಸ ಅದು ಸುಳ್ಯ ಪದವಿನ ಜನರಿಗೆ ಒಂದು ಒಳ್ಳೆಯ ನಾಂದಿಯಾಗಿದೆ. ಈ ಒಂದು ಪುನರ್ ಪ್ರತಿಷ್ಠೆಗೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಂದರೆ ಪ್ರತಿಯೊಬ್ಬರು 5 ದಿವಸ ಕೂಡ ಬಂದು ಅಯ್ಯಪ್ಪನ ಸಾನ್ನಿಧ್ಯವನ್ನು ಬೆಳಗಿಸಬೇಕು. ನಂತರ ಇಲ್ಲಿ ಒಂದು ದೊಡ್ಡ ಸಭಾಭವನ ಕೂಡ ನಡೆಯಲಿದೆ. ಸಭಾಭವನದ ಮೊನ್ನೆನೇ ಅದರ ಶಿಲಾನ್ಯಾಸ ಆಗಿದೆ. ಅಯ್ಯಪ್ಪನ ಭಜನಾ ಮಂದಿರ ಆದ ಕೂಡಲೇ ಅದರ ಕೆಲಸ ಕಾರ್ಯಗಳು ಕೂಡ 1 ವರ್ಷದ ಒಳಗಡೆ ಅದು ಮುಂದಕ್ಕೆ ಬರುವಂಥ ದೊಡ್ಡ ಜನರಿಗೆ ಒಂದು ಸಾಕಾಗುವಂಥ ಸಭಾಭವನ ನಡೆಯಲಿದೆ. ಎಲ್ಲರೂ ಜನರು ತನು ಮನ ಧನಗಳಿಂದ ಸಹಕರಿಸಿ ಆವತ್ತಿನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬಂದು ನಮ್ಮ ಒಟ್ಟಿಗೆ ಇದ್ದು ಈ ಪ್ರತಿಷ್ಠೆಯನ್ನು ನೆರವೇರಿಸಿಕೊಡಬೇಕಾಗಲಿ ತಮ್ಮಲ್ಲಿ ನಾನು ವಿನಮ್ರಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೊತೆಗೆ ಭಕ್ತಾದಿಗಳು ಅಯ್ಯಪ್ಪ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಬ್ಯಾಂಕ್ ಆಫ್ ಬರೋಡಾ ಈಶ್ವರಮಂಗಲ ಶಾಖೆಯಲ್ಲಿರುವ ಉಳಿತಾಯ ಖಾತೆ ಸಂಖ್ಯೆ 70730100018000 ಐಎಫ್ಎಸ್ಸಿ ಸಂಖ್ಯೆಗೆ ತಮ್ಮ ಸಹಾಯಧನವನ್ನ ಸಲ್ಲಿಸಬಹುದಾಗಿದೆ. ಈ ಮೂಲಕ ಭವ್ಯ ಅಯ್ಯಪ್ಪ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212.
42100916. For trading and distribution contact 6366033581. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ